ನಿಮ್ಮನ್ ಬಿಟ್ರು ಕ್ರಾಂತಿ ಮಾತ್ರ ನಿಮ್ಮನ್ ಬಿಡಲ್ಲ. ದಚ್ಚು ಡಿ ಬಾಸ್ ದರ್ಶನ್ ಟೀಸರ್ ಸಖತ್ ಹವಾ ಸೃಷ್ಟಿಸಿದೆ. ಟ್ರೇಲರ್ ನೋಡಿದ ಕನ್ನಡಿಗರು ಕ್ರಾಂತಿಗೆ ಬಹುಪರಾಕ್ ಅಂದಿದ್ದಾರೆ. ಕರ್ಮ ನಿಮ್ಮನ್ ಬಿಟ್ರು ಕ್ರಾಂತಿ ಮಾತ್ರ ನಿಮ್ಮನ್ ಬಿಡಲ್ಲ. ಒಂದೇ ದಿನದಲ್ಲಿ 6 ಮಿಲಿಯನ್ ನೋಡುಗರನ್ನ ಟ್ರೇಲರ್ ಪಡೆದುಕೊಂಡಿದೆ. ಡಿ ಬಾಸ್ ಅಭಿಮಾನಿಗಳಂತೂ ಸಖತ್ತು ಖುಷಿಯಾಗಿದ್ದಾರೆ. ಮೀಡಿಯಾ ಹೌಸ್ ಸ್ಟುಡಿಯೋ ಬ್ಯಾನರ್ ನಲ್ಲಿ ಮೋಡಿ ಮಾಡಿರುವ ಕ್ರಾಂತಿಗೆ ಶೈಲಜಾ ನಾಗ ಮತ್ತು ಬಿ ಸುರೇಶ್ ನಿರ್ಮಾಪಕರಾಗಿದ್ದು, ವಿ ಹರಿಕೃಷ್ಣ ಚಿತ್ರಕ್ಕೆ ಕತೆ ಬರೆದು ಆಕ್ಷನ್ ಹೇಳಿದ್ದಾರೆ. ಚಿತ್ರದಲ್ಲಿ ರವಿಚಂದ್ರನ್, ಸುಮಲತಾ, ಅಂಬರೀಶ್ ಸೇರಿ ತಾರಾ ಬಳಗದ ದಂಡೇ ಇದೆ. ರಚಿತಾ ರಾಮ್ ದರ್ಶನ್ಗೆ ಜೋಡಿಯಾಗಿದ್ದು, ದಚ್ಚು ರಚ್ಚು ರೊಮ್ಯಾನ್ಸ್ ಚಿತ್ರದಲ್ಲಿ ಕ್ಲಿಕ್ ಆಗಲಿದೆ. ಪಕ್ಕಾ ಮಾಸ್ ಸಿನಿಮಾ ಆಗಿರುವ ಕ್ರಾಂತಿಯ ಟೀಸರ್ ದರ್ಶನ್ ಡೈಲಾಗ್ಗೆ ಕನ್ನಡಿಗರು ಫಿದಾ ಆಗಿದ್ದಾರೆ. ಎಲ್ಲರೂ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೆ ನನ್ ಮಗ ಆಯುಧ ಪೂಜೆ ಮಾಡೋನು ಅನ್ನೋ ರವಿಚಂದ್ರನ್ ಡೈಲಾಗ್ ಟ್ರೇಲರ್ ನಲ್ಲಿ ಇದೆ. ಎಲ್ಲರೂ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೆ ನನ್ನ ಮಗ ಆಯುಧ ಪೂಜೆ ಮಾಡೋನು. ನನ್ ಮುಂದೆ ಒಂದು ಗುಂಪಿದೆ, ಹಿಂದೆ ಒಂದು ಸೈನ್ಯನೇ ಅನ್ನೋ ದರ್ಶನ್ ಡೈಲಾಗ್ ಡಿ ಬಾಸ್ ಅಭಿಮಾನಿಗಳ ದಿಲ್ ಖುಷ್ ಮಾಡಿದೆ. ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಇಂತಹ ಅಬ್ಬರ ಡೈಲಾಗ್ಗಳು ಕ್ರಾಂತಿ ಚಿತ್ರದ ಮೇಲೆ ಇನ್ನಷ್ಟು ಭರವಸೆಗಳನ್ನು ಮೂಡಿಸಿದ್ದಂತೂ ನಿಜ. ಶನಿವಾರ ಕ್ರಾಂತಿ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದ್ದು, ಟ್ರೇಲರ್ ಅನ್ನು ಯೂಟ್ಯೂಬ್ ನಲ್ಲಿ ನೋಡಬಹುದು. ಸಿನಿ ಟಾಕ್ ನಮ್ಮ ತುಮಕೂರು.